ಎಲ್ಲ ಹಾವುಗಳು ಹಕ್ಕಿಗಳ ಮೊಟ್ಟೆ ಸಿಕ್ಕರೆ ಹಕ್ಕಿಯ ಮರಿಗಳನ್ನ ನುಂಗುತ್ತವೆ. ಆದರೆ 7 ಹಾವುಗಳು ಹಕ್ಕಿ ಬೇಟೆಯಲ್ಲಿ ತಜ್ಞರಿವೆ. ಗ್ರೀನ್ ಟ್ರೀ ಪೈಥಾನ್ ಎಂಬ ಹಸಿರು ಮರ ಹೆಬ್ಬಾವು ಮರದ ಕೊಂಬೆಯಡಿ ಕಾತಿರುತ್ತದೆ. ಹಕ್ಕಿ ಬಂದು ಕೂತ್ರೆ ಲಪಕ್ಕ ಹಿಡಿಯುತ್ತದೆ. ಬೂಮ್ ಸ್ಲಾಂಗ್ ಹಾವು ಆಫ್ರಿಕಾದ ಸಹಾರಾ ಪಕ್ಕದ ಕಾಡು ಗುಡ್ಡವಾಸಿ. ತಜ್ಞ ಹಕ್ಕಿ ಹಿಡುಕ ಮರವಲ್ಲದೆ ನೆಲದಲ್ಲೂ ಬಿಡದು. ಬ್ರೌನ್ ಟ್ರೀ ಸ್ನೇಕ್ ಈ ಕಂದು ಮರ ಹಾವು ಉಷ್ಣವಲಯದ ಮಳೆಕಾಡು ನಿವಾಸಿ. ಹಕ್ಕಿ ಭೋಜನಕ್ಕೆ ಇದು ಆದ್ಯತೆ ನೀಡುತ್ತದೆ. ಬ್ಲ್ಯಾಕ್ ಮಾಂಪಾ ಆಫ್ರಿಕಾವಾಸಿ. ಅತಿ ವಿಷಕಾರಿ ಹಾವು. ಹಕ್ಕಿಯನ್ನ ಹಾರಿ ಹಿಡಿದು ನುಂಗುತ್ತವೆ. ಎಮರಾಲ್ಡ್ ಟ್ರೀ ಬೋವಾ ಇದು ಕೂಡ ಪಚ್ಚೆ ಮರ ಹೆಬ್ಬಾವು. ಮಳೆ ಕಾಡುಗಳಲ್ಲಿನ ಇದು ಹಕ್ಕಿ ಮಾಂಸ ಎಂದರೆ ಬಿಡದು. ಮ್ಯಾಂಗ್ರೋವ್ ಸ್ನೇಕ್ ಈ ಕಾಂಡ್ಲಾ ಕಾಡು ಹಾವು ಆಗ್ನೇಯ ಏಷ್ಯಾ, ಆಸ್ಟ್ರೇಲಿಯಾದ ದಟ್ಟ ಕಾಂಡ್ಲಾ ವನಗಳಲ್ಲಿ ಕಂಡುಬರುತ್ತವೆ. ಇದು ರಾತ್ರಿ ವೇಳೆಯ ಹಕ್ಕಿ ಬೇಟೆಗಾರ. ಗೋಲ್ಡನ್ ಟ್ರೀ ಸ್ನೇಕ್ ಆಕರ್ಷಕ ಬಣ್ಣದ ಇದು ಕೊಂಗಣ ಇಲ್ಲವೇ ಆಗ್ನೇಯ ಏಷ್ಯಾದ ಭುಜಂಗ ಹಕ್ಕಿ. ಹಿಡಿದರೆ ಇದಕ್ಕೆ ಹಿಡಿಸುವ ಊಟ ಸಿಕ್ಕಂತೆ.